ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಸಮೀಪ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಟ್ಯಾಂಕರ್ ಚಾಲಕ ಪವಾಡ ಸದೃಶ ಅಲ್ಪ ಸ್ವಲ್ಪ ಗಾಯದೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿನಲ್ಲಿ ಗ್ಯಾಸ್ ತುಂಬಿಕೊಂಡು ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ಗ್ಯಾಸ್ ತುಂಬಿದ ಟ್ಯಾಂಕರ್ ಇದಾಗಿದ್ದು, ಪಲ್ಟಿಯಾದ ಬಳಿಕ ಗ್ಯಾಸ್ ಸೋರಿಕೆ ಉಂಟಾಗಿಲ್ಲ. ಪ್ರಸ್ತುತ ಟ್ಯಾಂಕರ್ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಸರಿಸುಮಾರು ಕೆಲವು ವರ್ಷದ ಹಿಂದೆ ಉಪ್ಪಿನಂಗಡಿಯ ಪೆರ್ನಿಯಲ್ಲಿ ಇದೇ ದಿನಾಂಕದಂದು ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಬೆಂಕಿ ಹಿಡಿದು 9 ಜನ ಸಾವನ್ನಪ್ಪಿದ್ರು. ಹಲವು ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಕರಟಿ ಹೋಗಿತ್ತು.